ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತದೆ ಕೇಳ್ತದೆ. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಸಚ್ಚಿದಾನಂದ ಶೆಟ್ಟಿ ಅಂತ ಹೇಳಿ ಬೊಂಡಾಳ ಅವರು. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ಸರ್, ನಾನು ಈ ಈ ಕಾಲಮಿತಿಗೆ ವಿರೋಧವಲ್ಲ ಪರವಲ್ಲ ಅಂತ ಅಥವಾ ಫುಲ್ ಪೂರ ರಾತ್ರಿ ಆಗೋದಕ್ಕೆ ನಾನು ಪರವಲ್ಲ ಅಂತ ಹೇಳಿ ನಾನು ಕಾಲಮಿತಿಯನ್ನು ಸಂಪೂರ್ಣವಾಗಿ ಸ್ವಾಗತಿಸ್ತೇನೆ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಯಾಕಂತ ಹೇಳಿದ್ರೆ ಈಗ ಎಲ್ಲರೂ ವಿಮರ್ಶೆ ಮಾಡಿದ ಹಾಗೆ 12 ಗಂಟೆ ನಂತರ 1 ಗಂಟೆ ನಂತರ ರಂಗಸ್ಥಳದಲ್ಲಿ ಇರುವವರು ಮಾತ್ರ ಅಲ್ಲಿ ಪ್ರೇಕ್ಷಕರಾಗ್ತಾರೆ. ಒಂದು ಸೆಕೆಂಡ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಈಗ ಇವರೆಲ್ಲ ಹೇಳಿದ್ರು ಕಾನೂನನ್ನು ನಾವು ಮೀರಿ ಕಾನೂನನ್ನು ಕೈಗೊಳ್ಳುವಂತ ಪ್ರಸಂಗ ಇಲ್ಲೂ ಇಲ್ಲ. ಮೂರನೆಯದು, ತಾಯಿಯೇ ಸಂಪೂರ್ಣ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ ನಂತರ ಅದನ್ನು ವಾಪಸ್ ಪ್ರಶ್ನೆ ಮಾಡುವಂತ ಹಕ್ಕು ನಮಗಿಲ್ಲ. 100% ನಿಜ ನಿಜ ಅಲ್ವಾ? ನಿಜ ನಿಜ. ನಾವು ನಮ್ಮಲ್ಲಿ ಸಾಧಾರಣ ಸುಮಾರು 49 ವರ್ಷ 50 ವರ್ಷದಿಂದ ನಾವು ಯಕ್ಷಗಾನ ಬಯಲಾಟ ಮಾಡುತ್ತೇವೆ. ಎಲ್ರಿಗೂ ಅಲ್ಲಿ ಇದ್ದವರಿಗೆ ಎಲ್ರಿಗೂ ಗೊತ್ತಿದ್ದಂತ ವಿಚಾರ. ನಾನು ಆ ದೃಷ್ಟಿಯಲ್ಲಿ ಮಾತಾಡುದಲ್ಲ. ಕಾಲಮಿತಿಯನ್ನು ನಾವು ಬಹಳ ಸಂಪೂರ್ಣವಾಗಿ ಒಪ್ತೇವೆ. ಆದ್ರೆ ನನ್ನ ಒಂದು ಕಳಕಳಿಯ ವಿನಂತಿ ಅಂತ ಹೇಳಿದ್ರೆ ಸಮಯವನ್ನು ಸ್ವಲ್ಪ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ನಂದು ಒಂದು ಅಭಿಪ್ರಾಯ. ಇದು ನಾನು ಯಾರ ಪರ ಅಂದ್ರೆ ಬಾಕಿಯವರ ಸಮೂಹದಲ್ಲಿ ಮಾತಾಡುದಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಕಟೀಲು ಆಟ ಉಂಟಲ್ವಾ, ಇದು ಬಾಕಿ ಮೇಳದ ಆಟದಾಗೆ ಅಲ್ಲ. ಇದು ಭಕ್ತಿಯಿಂದ ಮಾಡುವಂತ ಆಟ. ಅದರಲ್ಲಿ ದೇವಿಯ ಆರಾಧನೆ ಉಂಟು, ದೇವಿಯ ಭಕ್ತಿ ಉಂಟು. ಇದನ್ನು ನಂಬಿಕೊಂಡು ನಾವು ಆಟ ಮಾಡಿಸುವವರು. ಖಾಲಿ ಪ್ರೇಕ್ಷಕರಾಗಿ ನಾವು ಆಟ, ಖಾಲಿ ಮನರಂಜನೆಗಾಗಿ ಆಟ ಮಾಡೋದಲ್ಲ ಇದು. ಇದೊಂದು ನಾವು ತಿಳಿದ ವಿಚಾರ. ಹಾಗಾಗಿ ಈ ಪೂಜಾ ಸಮಯವನ್ನು ಸ್ವಲ್ಪ ನಾನು ಹೆಚ್ಚಾಗಿ ಅದನ್ನು ಇದು ಮಾಡೋದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಮತ್ತೆ ಮಾಡಿದ್ರೆ ಬಹಳ ಸಂತೋಷ ಅಂತ ಹೇಳಿ ನಾನು ಹೇಳ್ತೇನೆ. ಹಲೋ ಸರ್, ಪರಿಷ್ಕರಣೆ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿ. ಸ್ವಲ್ಪ ಈಗ 5:30 ಗಂಟೆ ಬರ್ತಂದು 6:30 ಗಂಟೆಗೆ 6:30 ಗಂಟೆಗೆ ಪ್ರಾರಂಭ ಮಾಡಿ ಮುಂದೆ ಅದು ಪ್ರಸಂಗ. ಈಗ ಕಲಾವಿದರಾದಂತ ಹಿರಿಯ ಕಲಾವಿದರು ನಮಗೆ ವಿಶ್ವೇಶ್ವರ ಭಟ್ರದ್ದು ಬಹಳ ನಮಗೆ ಮೊದಲಿಂದ ಗೊತ್ತುಂಟು. ಪ್ರಸಂಗವನ್ನು ಅಲ್ಪಾವಧಿಯಲ್ಲಿ ಬಹಳ ಗರ್ಭಿತವಾಗಿ ಹೆಚ್ಚಿನ ಇದರಲ್ಲಿ ಮಾಡುವಂತ ಕಲಾವಿದರಿದ್ದಾರೆ. ಅದು ಕಲಾವಿದರ ಮೇಲೆ ಉಂಟು. ಹಾಗಾಗಿ ನೀವು ಕಾಲಮಿತಿ ಮಾಡಿದ ಕೂಡಲೇ ಪ್ರಸಂಗಕ್ಕೆ ನ್ಯೂನತೆ ಬರ್ತದೆ ತಿಳಿದು ನಾವು ತಪ್ಪು ಅಂತ ಹೇಳ್ತೇನೆ ನಾನು. ಅದು ಈಗ ಕಾಲಮಿತಿಯಲ್ಲಿ ಪ್ರಸಂಗವನ್ನು ಅದೇ ಇಲ್ಲಿ ಕತೆ ಕಟ್ಟಾಗ್ತದೆ ಅಥವಾ ಅರ್ಥ ಆಗುದಿಲ್ಲ ಅನರ್ಥ ಆಗ್ತದೆ ಅಂತ ಹೇಳುವುದಕ್ಕೆ ನಾನು ಒಪ್ಪುದಿಲ್ಲ. ಅದನ್ನು ಒಳ್ಳೆ ರೀತಿಯಲ್ಲಿ ಕೂಡ ಪ್ರಸಂಗವನ್ನು ಅವರು ಬಿಂಬಿಸಬಹುದು. ಅದು ಕಲಾವಿದರ ಮೇಲೆ ಉಂಟು. ಇನ್ನೊಂದು ವಿಚಾರ ಯಾವುದು ನಮ್ಮ ಖರ್ಚಿನ ಬಗ್ಗೆ ನೋಡಿ, ನಂದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿತಿನ್. ನಾನು ಯಾರ ಪರವಾಗಿ ಹೇಳುದಂತ ಭಾವಿಸಬೇಡಿ. ಕಲಾವಿದರಿಗೆ ಸಂಭಾವನೆ ಕೊಡುದು, ಸಂಬಳ ಕೊಡುದಲ್ಲ ಅಲ್ವಾ? ಅದನ್ನು ಕಮ್ಮಿ ಮಾಡುದ್ರಲ್ಲಿ ನಾನು ಒಪ್ಪಿಗೆ ಇಲ್ಲ. ಬಾಕಿಯ ಖರ್ಚಲ್ಲಿ ಹೋಗ್ತೇನೆ. ಬೇಕಿದ್ರೆ ಈಗ ಡೀಸೆಲ್ ಇಂಥದ್ದೆಲ್ಲ ಆಟೋಮೆಟಿಕ್ ಡೀಸೆಲ್ ಎಲ್ಲ ಕಮ್ಮಿ ಆಗ್ತದೆ. ಅದನ್ನು ಅವರು ಆಡಳಿತ ಮಂಡಳಿ ಪರಿಷ್ಕರಣೆ ಮಾಡಬಹುದು. ಹೊರತು ಕಲಾವಿದರಿಗೆ ಕೊಡುವುದರಲ್ಲಿ ನಾವು ಕಮ್ಮಿ ಮಾಡಿ ಕೊಟ್ರೆ ನಾಳೆ ಕಲಾವಿದನ ಇಲ್ಲದಂತ ಆಗುವಂತ ಪರಿಸ್ಥಿತಿ ಬರ್ಬೋದು. ಕಾಲಮಿತಿಗೂ ಇರ್ಲಿಕ್ಕಿಲ್ಲ, ಪೂರ ರಾತ್ರಿಗೂ ಇರ್ಲಿಕ್ಕಿಲ್ಲ. ಜೀವನ ನಡಿಬೇಕಲ್ಲ. ಅವನಿಗೆ ಒಂದು ದಿವಸಕ್ಕೆ ಒಂದು ಇಷ್ಟೇ ಒಂದು ಖರ್ಚಿಗಿಂತ ಉಂಟಲ್ಲ. ನಾವು ಅದನ್ನು ಕಮ್ಮಿ ಮಾಡಿದ್ರೆ ಅದು ಹೇಗಾಗ್ತದೆ? ಸಂಭಾವನೆಯಲ್ಲಿ ಕಮ್ಮಿ ಮಾಡೋದಕ್ಕೆ ನನ್ನ ವೈಯಕ್ತಿಕವಾಗಿ ನಾನು ಅದಕ್ಕೆ ಇದಿಲ್ಲ. ಬಾಕಿ ಇದ್ರಲ್ಲಿ ಯಾವ್ದು ಕಾಸ್ಟಿಂಗ್ ಅಲ್ಲಿ ಉಂಟು. ಈಗ ಎಕ್ಸಾಂಪಲ್ ನಾವು ಜನರೇಟರ್ ತಗೊಳ್ತೇವೆ, ಅದಕ್ಕೆ ಡೀಸೆಲ್ ಆಟೋಮೆಟಿಕ್ ಕಮ್ಮಿ ಆಗ್ತದೆ. ಅದನ್ನು ಪರಿಷ್ಕರಣೆ ಮಾಡಬಹುದು. ಹೊರತು ಬಾಕಿಯನ್ನು ಹೊತ್ತು ಮಾಡಿ ಮತ್ತೆ ಇದೆಲ್ಲ ನನ್ನ ಓವರ್ ಆಲ್ ಹೇಳುದಿದ್ರೆ ನಾನು ಕಾಲಮಿತಿ ಈಗಿನ ಪರಿಸ್ಥಿತಿಗೆ ಬಹಳ ಸ್ವಾಗತವಾದಂತ ವಿಚಾರ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು. ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನೊಂದು ಇದರ ಮೇಲೂ ನಾನು ಮಾತಾಡೋನಲ್ಲ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್, ದಯಾನಂದ ನಾಯಕ್ ಅಂತ ಹೇಳಿ ಕನ್ಯಾನದಿಂದ. ದಯಾನಂದ ನಾಯಕ್ ಅವರು, ಮಾತಾಡಿ ಸರ್. ಕುಳಿತಂತ ಗಣ್ಯರಿಗೆಲ್ಲ ನಮ್ಮ ನಮಸ್ಕಾರ. ಸರ್, ಈ ಕಾಲಮಿತಿಯ ಬಗ್ಗೆ ಮಾತಾಡೋದಿದ್ರೆ ಈಗ ಕಾಲಮಿತಿಯಿಂದ ಒಳ್ಳೇದಂತ ಕಾಣ್ತದೆ ಈಗ ಈ ಕಾಲಘಟ್ಟದಲ್ಲಿ.
ಓಕೆ ಅಂದ್ರೆ ನಮ್ಮ ಈಗ ನಾವೊಂದು ಕನ್ಯಾಣದಲ್ಲಿ ಒಂದು ಆಟ ಆಗ್ತಾ ಉಂಟು ಸರ್. ಇನ್ನು ಬರುವ ವರ್ಷ 25ನೇ ವರ್ಷ ಆಟ ಅದು. ನಮ್ಮ ಇವರು ವಿಶ್ವೇಶ್ವರ ಭಟ್ರಿಗೆ ಅವ್ರಿಗೆ ಗೊತ್ತುಂಟು ಕನ್ಯಾಣ ಅಂತ ಹೇಳಿದ್ರೆ ಅವರಿಗೆ. ಹೌದೌದು, ಗೊತ್ತಿದೆ ಗೊತ್ತಿದೆ, ಹೇಳಿ ಹೇಳಿ. ಹಾಗೆ ನಮ್ಗೆ ನಾವು ಹೇಳೋದು ಕಾಲಮಿತಿ ನಮಗೆ ಒಳ್ಳೇದು ಅಂತ. ನಾವು ಈಗ ನಮ್ದು 10 ಜನರ ಆಟ ಇಲ್ಲಿ ಆಗೋದು ಇಲ್ಲಿ. ಓಕೆ ಓಕೆ ಓಕೆ. ನಮಗೆ ಇಲ್ಲಿ ಅದಕ್ಕೆಲ್ಲ ಜನ ಒಂದು ಕೆಲಸಕ್ಕಾಗ್ಲಿ ಮತ್ತೆ ಯಾವ್ದಾದ್ರು ಒಂದು ವ್ಯವಸ್ಥೆಗೆ ಸೇರ್ಲಿಕ್ಕೆ ಆಗ್ಲಿ ಎಲ್ಲ ಅದರಲ್ಲಿ ಇರುವವರೆಲ್ಲ ಸಾಮಾನ್ಯ ವರ್ಗದವರು, ಅಂದ್ರೆ ದುಡಿದು ತಿನ್ನುವವರೇ ಇರುವುದು ಅದರಲ್ಲೆಲ್ಲ. ಹಾಗಂತ ಹೇಳಿ ಅವರಿಗೆ 1 ದಿವಸ 2 ದಿವಸ ರಜೆ ಮಾಡ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಅದಕ್ಕೆ ಬೇಕಾಗಿ ನಾವು ಹೇಳೋದು ಅದು ಕಾಲಮಿತಿ ಈಗ ನಮ್ಗೆ ಒಳ್ಳೇದು ಅಂತ ನಮಗೆ ಕಾಣ್ತದೆ ನಮ್ಮ ಅಂದಾಜು. ಮತ್ತೆ ಜನವೂ ಹಾಗೆ, ಜನವು ಈ ಕಾಲಮಿತಿ ಅಂತ ಆದ್ರೆ ಜನವು ಬೇಕಾದಷ್ಟು ಸೇರ್ತಾರೆ ಸರ್. ಮತ್ತೆ ಬೆಳಿಗ್ಗೆವರೆಗೆ ಇದ್ರೆ ಬೆಳಿಗ್ಗೆವರೆಗೆ ಒಂದು ಲಾಸ್ಟ್ ಕೊನೆಗೆ ಆಗುವಾಗ 40 ಜನ 50 ಜನ ಇರ್ತಾರೆ, ಬಾರಿ ಕಷ್ಟದಲ್ಲಿ ಕೂತ್ಕೊಳ್ತಾರೆ ಅದು ಕೂಡ. ಹಾಗೆ ಕಾಲಮಿತಿ ಆಟ ಒಳ್ಳೇದು ಅಂತ ಹೇಳ್ತೀರಾ ಸರ್ ಹಾಗಾದ್ರೆ? ಕಾಲಮಿತಿ ಆಟ ಒಳ್ಳೇದು ಅಂತ ನಾನು ಹೇಳುದು ಸರ್. ಓಕೆ ಓಕೆ, ಎಸ್ ಸರ್ ಎಸ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವು ಒತ್ತಿ ಹೇಳುವುದಾದ್ರೆ ಕಟೀಲಿಗೆ ಈಗಾಗಲೇ ಹಲವಾರು ಕಾಗದಗಳು ಬಂದಿದ್ದೇವೆ, ನಾವು ಪತ್ರಗಳು ಬಂದಿದ್ದೇವೆ. ಹೆಚ್ಚಿನ ಪತ್ರಗಳು ಕಾಲಮಿತಿಗೆ ಪ್ರೋತ್ಸಾಹ, ಕಾಲಮಿತಿ ಆಗಬೇಕು ಅಂತ ಬೇಡಿಕೆ ಇಟ್ಟಂತಹ ಪತ್ರಗಳು ಸೇವಾಕರ್ತರಿಂದ.